ಬ್ಯಾಗನ್ನೆಲ್ಲ ಚಲ್ಲಾಪಿಲಿ ಮಾಡಿದ್ದಾರೆ. ಅದನ್ನು ಅದರಲ್ಲಿ ಕವರೆಲ್ಲ ಇತ್ತು, ಅದೆಲ್ಲ ಕೆಳಗೆ ಹಾಕಿದ್ದಾರೆ. ಇದರದ್ದು ಕೀ ನನ್ನ ಹತ್ರ ಇತ್ತು. ಅವರು ಹೊರಗಿಂದ ಕೀ ತಗೊಂಡು ಹೋಗಿದ್ದು. ಹೊರಗಿಂದ ಕತ್ತಿ ಮತ್ತು ಚಾಕುವನ್ನು ತಂದು ಇದನ್ನು ಓಪನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಬೆಂಡ್ ಆಗಿದೆ, ಆಗುದಿಲ್ಲ. ಇದು ಒಂದು ಡೋರು ಹಾಕಿ ಇತ್ತು, ಇದು ಒಂದು ಓಪನಿಂಗ್. ಇಲ್ಲಿ ಓಪನ್ ಆಗಲಿಲ್ಲ, ಮತ್ತೆ ಇದು ಮುರಿಬೇಕಿತ್ತಲ್ಲ ಅಂತ ಅವರು ಹೇಳುವುದು ಪೊಲೀಸ್ನವರು. ಅದಕ್ಕೆ ನಾನು ಇದನ್ನು ಓಪನ್ ಮಾಡಿ ತೋರಿಸಿದೆ. ನೋಡಿ, ಇಲ್ಲಿ ಮುರಿದಿದೆ ಅಂತ ನೋಡಿ ತೋರಿಸಿದೆ. ಆ ದೇವರೇ ಆಗಲಿಲ್ಲ ಸರಿ. ಮತ್ತೆ ಹತ್ತದು ಹೋಗ್ತದೆ, ಚಿನ್ನಪುರ ಪೋತನು ದುಡ್ಡು ಇತ್ತನು ಒಂತ ಅವು ದಾಳ ಮುಟ್ಟಿದ್ದಾರೆ ರಿಜ್ಜಿ. ನಮ್ಮ ತಾಲೂಕಲ್ಲಿ ಇದೀಗ ಕಳ್ಳರ ಕೈಚಳಕ ಹೆಚ್ಚಾಗ್ತಿದೆ. ಮುಖ್ಯವಾಗಿ ಉಜಿರೆ ಸುತ್ತಮುತ್ತ ಅನೇಕ ಕಳ್ಳತನಗಳು ಆಗಿರುವಂಥದ್ದು. ಇದೀಗ ನಾವು ಮೊನ್ನೆ ಶನಿವಾರ ಒಂದು ಕಳ್ಳತನ ಆಗಿರುವಂಥದ್ದು ಇಲ್ಲಿ ಅಂತ ಹೇಳಿದ್ರೆ ಗುರಿಪಳ್ಳದಲ್ಲಿರುವಂತಹ ಶ್ರೀಧರ್ ನಾಯ್ಕ ಅವರ ಮನೆಯಲ್ಲಿ ಸುಮಾರು 8 ಲಕ್ಷ ಮೊತ್ತದ ಆಭರಣ ಕಳವಾಗಿರುವಂಥದ್ದು. ಈಗ ನಾವು ಅವರ ಮನೆ ಮುಂದೆ ಇದ್ದೀವಿ. ಅಚ್ಚುಕಟ್ಟಾದ ಮನೆ ಇದೆ, ಎದುರುಗಡೆ ಸಿಸಿ ಕ್ಯಾಮ್ರಾ ಕೂಡ ಇದೆ. ಸಿಸಿ ಕ್ಯಾಮ್ರಾ ಇದ್ರೂ ಕೂಡ ಆದ್ರೆ ಇವ್ರು ಹೇಳಿರೋ ಪ್ರಕಾರ, ಮನೆಯವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿರುವಂತದ್ದು, ಆ ಸಿಸಿ ಕ್ಯಾಮ್ರಾ ಯಾಕಂತಿದ್ರು, ಅವ್ರು ಆಫ್ ಮಾಡಿ ಹೋಗಿದ್ರಂತೆ. ಅಂದ್ರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಫ್ ಮಾಡಿ ಹೋಗಿದ್ರು. ಮಳೆ ಬರ್ತಾ ಇತ್ತು, ಸಿಡಿಲು ಬರ್ತಾ ಇತ್ತು, ಹಾಗಾಗಿ ಪವರ್ ಆಫ್ ಮಾಡ್ಬೇಕಾದ್ರೆ ಆ ಸಿಸಿ ಕ್ಯಾಮ್ರಾ ಕೂಡ ಆಫ್ ಆಗಿತ್ತು. ಸೊ ಮುಖ್ಯವಾಗಿ ಈ ಮನೆಯವರು ಎಲ್ಲರೂ ಕೂಡ ಕೆಲಸ ಹೋಗ್ತಾರೆ. ಆವತ್ತು ಈ ಮನೆಯ ಮಾಲೀಕ ಶ್ರೀಧರ್ ನಾಯ್ಕ್ ಅನ್ನುವಂಥವ್ರು ಒಂದು ಯಾವುದೊಂದು ಫಂಕ್ಷನ್ ಇದ್ದ ಕಾರಣಕ್ಕೋಸ್ಕರ ಬೇರೆ ಎಲ್ಲೋ ಹೋಗಿದ್ರು. ಸೊ ಆ ಸಮಯದಲ್ಲಿ ನೋಡ್ಕೊಂಡು ಬಂದಂತಹ ಕಳ್ಳರು ಏಕಾಏಕಿ ಮನೆಗೆ ನುಗ್ಗಿ ಆ ಬಾಗಿಲನ್ನ ತೆಗೆದು ಒಳಗೆ ಹೋಗಿದ್ದಾರೆ. ಒಳಗಿರುವಂತ ಅನೇಕ ಅವರ ಆಭರಣ, ಬಳೆ ಆಗಿರ್ಬೋದು, ಜುಮ್ಕಿ, ಬೇರೆ ಬೇರೆ ಆಭರಣ ಕಳ್ಳತನ ಮಾಡಿರುವಂತ. ಇದೀಗ ಅವರ ಮನೆಯ ಮಾಲಕ್ಕಿದ್ದಾರೆ ಜಯಶ್ರೀ ಅನ್ನುವಂಥವ್ರು. ನೀವು ಇಲ್ಲಿ ಸೊಸೆ ಅಲ್ವಾ? ಸೊಸೆ. ಓಕೆ. ಈಗ ನೀವು ಮೊನ್ನೆ ಶನಿವಾರ ಇಲ್ಲಿ ಕಳ್ಳತನ ಆಗಿರುವಂತದ್ದು. ಈಗ ನೀವು ಇಲ್ಲಿ ಈ ಮನೆ ಎಷ್ಟು ಮಂದಿ ಇದ್ದೀರಾ ನೀವು? ನಾವು 4 ಮಂದಿ. ಓಕೆ. ಅವತ್ತು ಕಳ್ಳತನ ಆದಾಗ ನೀವು ಜಾಬ್ ಹೋಗ್ತೀರಾ? ಜಾಬ್ಗೆ ಡೈಲಿ ಹೋಗ್ತೇನೆ. ನಾನು 9:30ಗೆ ಹೋಗಿದ್ದೇನೆ. ಓಕೆ. ಹೋದಾಗ ನೀವು ನೋಡ್ಕೊಂಡು ಹೋಗ್ತೀರಾ? ಈ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ? ಡೈಲಿ ಡೋರ್ ಎಲ್ಲ ಕ್ಲೋಸ್ ಮಾಡಿ ನಾನೇ ಹೋಗುದು. ಮಾವ ಡೈಲಿ ಇರ್ತಾರೆ ಮನೆಯಲ್ಲಿ ಹೆಚ್ಚಿಗೆಯಾಗಿ. ಅವತ್ತು ಹತ್ತಿರದ ಫಂಕ್ಷನ್ಗೆ ಹೋಗಿದ್ರು. ಎಲ್ಲಿ ಹೋಗಿದ್ರು ಅವರು? ಅತ್ತಾಜಿಗೆ ಹೋಗಿದ್ರು. ಅಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ಹಾಗೆ ಬೆಳಿಗ್ಗೆ ಬೇಗ ಹೋಗಿದ್ರು 7:30ಕ್ಕೆ. ಏನೆಲ್ಲ ಕಳ್ಳತನ ಆಗಿದೆ ಅಂತ? ಯಾವ್ದೆಲ್ಲ ಒಡವೆ? 4 ಪವನ್ ಇದೊಂದು ಮಾಲೆನೆ ಕಳ್ತನ ಆಗಿದೆ. ಮತ್ತೆ ಬೆಂಡಲೆ, 2 ಬೆಂಡಲೆ, 2 ಜುಮ್ಕಿ ಮತ್ತೆ ಬಳೆ. ಓಕೆ. ಈಗ ನಮ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುವಂತದ್ದು, ಕಳ್ಳರು ಈಗ ಸಿಸಿ ಕ್ಯಾಮ್ರಾ ಆಫ್ ಆಗಿದೆ. ಆಕ್ಚುಲಿ ಆಫ್ ನಾನು ಸ್ವಲ್ಪ ಹೇಳಿದೆ, ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿ, ಅದು ಆಕ್ಚುಲಿ ಆಫ್ ಮಾಡಿದ್ದು ಯಾರು, ಯಾಕೆ ಅಂತ? ಅದು ಮಳೆ ಬರ್ತದಲ್ಲ, ಹಾಗೆ ನಾವು ಮನೆಯಲ್ಲಿ ಯಾರು ಇರಲಿಲ್ಲ, ಹಾಗೆ ಸಂಜೆ ಬರುವುದಲ್ಲ, ಅತ್ತೆಗೆ ಮಿಡ್ಲಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾವು ಎಲ್ಲ ಆಫ್ ಮಾಡಿ ಹೋದದ್ದು. ಓಕೆ. ಇದೀಗ ನೀವು ಫಸ್ಟ್ ಬಂದಾಗ ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಕಳ್ಳರು ಬಂದಿದ್ದಾರೆ ಅಂತ? ಗೊತ್ತಾಗಿದೆ ಹೇಗೆ? ನಂಗೆ ಫಸ್ಟ್ ಬರುವಾಗ ನಂಗೆ ಗೊತ್ತಾಗ್ಲಿಲ್ಲ ಕಳ್ಳರು ಬಂದಿದೆ ಅಂತ. ಅಲ್ಲಿ ಗೇಟ್ ಎಲ್ಲ ಎದುರುಗಡೆ ಹಾಕಿತ್ತು, ಅದೇ ತರ ಇತ್ತು. ಮತ್ತೆ ಇಲ್ಲಿ ಕೂಡ ಡೋರು ಮಾಮೂಲಿ ಬರುವಾಗ ಹೇಗೆ ಇತ್ತ, ಲಾಕ್ ಹೇಗಿತ್ತ ಹಾಗೆ ಅದೇ ತರ ಇತ್ತು. ನಾನು ಸ್ವಲ್ಪ ಒಳಗಡೆ ಹೋಗುವಾಗ ನನ್ನ ರೂಮ್ ಇದ್ದು ಡೋರ್ ಓಪನ್ ಆಗಿತ್ತು. ಆಗ ಆಚೆ ಎದುರುಗಡೆ ನೋಡುವಾಗ ನನ್ನ ಗಾಡ್ರೇಜ್ ಇದ್ದು ಡೋರ್ ಓಪನ್ ಆಗಿದೆ, ಮತ್ತೆ ಬಟ್ಟೆ ಎಲ್ಲ ಚಲ್ಲಪಿಲ್ಲಿ ಆಗಿದೆ. ಮತ್ತೆ ನನಗೆ ಅನುಮಾನ ಬಂತು. ನಾನು ಸೀದಾ ಹೊರಗಡೆ ಬಂದೆ. ನನ್ನ ಗಂಡನಿಗೆ ಫೋನ್ ಮಾಡಿದೆ. ಅವರು ಕೆಲಸಕ್ಕೆ ಹೋಗಿದ್ರು ದುರ್ಗಾ ಡೆಲಿಕೇಶಿ ಹೋಟೆಲಿಗೆ, ಬೆಳ್ತಂಗಡಿ. ಮತ್ತೆ ನನ್ನ ಮೈದುನನಿಗೆ ಫೋನ್ ಮಾಡಿದೆ, ಅವರು ಹೊರಗಡೆ ಹೋಗಿದ್ರು. ನನ್ನ ಮಾವನಿಗೆ ಕೂಡ ಫೋನ್ ಮಾಡಿದೆ. ಮಾವ ಮನೆಯಲ್ಲಿ ಇರಲಿಲ್ಲ, ಫಂಕ್ಷನ್ಗೆ ಹೋಗಿದ್ರಲ್ಲ, ಹಾಗೆ ಫೋನ್ ಮಾಡಿದೆ. ಮತ್ತೆ ಅವರು ಕೂಡಲೇ ಬಂದು. ಅಂದ್ರೆ ನೋಡಿದಾಗ ಎಲ್ಲ ಬಟ್ಟೆ ಬರೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಆಗಿದೆ. ಚೀಲವನ್ನೆಲ್ಲ ಹುಡುಕಿದ್ದಾರೆ, ಬ್ಯಾಗನ್ನೆಲ್ಲ ಚಿಪ್ಪು ತೆಗೆದು ಹುಡುಕಿದ್ದಾರೆ. ಮತ್ತೆ ನನ್ನ ಅತ್ತೆ ನೋಡುವಾಗ ಆ ಹಿಂದಿನ ಡೋರ್ ಓಪನ್ ಆಗಿತ್ತು. ಮತ್ತೆ ಅವರ ಗಾಡ್ರೇಜ್ ಇದ್ದು ಕೂಡ ಬಟ್ಟೆ ಬರೆ ಎಲ್ಲ ಹುಡುಕಿದ್ದಾರೆ. ಅದು ಕೂಡ ಗಾಡ್ರೇಜ್ ಕೂಡ ಡೋರ್ ಮುರಿದಿದ್ದಾರೆ. ನನ್ನ ಕೂಡ ಗಾಡ್ರೇಜ್ ಇದ್ದು ಡೋರ್ ಮುರಿದಿದ್ದಾರೆ. ಈಗ ನೀವು ಬಂದಾಗ ನೀವು ನೋಡಿದ್ರಿ ಬಾಗಿಲು ಹಾಕಿತ್ತು ಅಂತ. ಸೊ ಹೇಗೆ ನುಗ್ಗಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? ಹೇಗೆ ನುಗ್ಗಿರ್ಬೋದು? ನಮ್ಗೆ ಫಸ್ಟಿಗೆ ಅನುಮಾನ ಇತ್ತು, ಮೇಲೆ ಕಡೆ ಬಂದಿದ್ದಾರೆ ಏನೋ, ಗೋಡೆ ಕಡೆಯಿಂದ. ಅಲ್ಲಿ ಹೊರಗಡೆ ಒಂದು ಡ್ರಮ್ ಇತ್ತು, ಅದಕ್ಕೆ ಹತ್ತಿದ್ದಾರೆ. ಅದು ಮುಚ್ಚಳ ಮುದ್ದೆಯಾಗಿದೆ. ನಮ್ಗೆ ಆ ಕಡೆಯಿಂದ ಬಂದಿರ್ಬೇಕಂತ ನಮ್ಗೆ ಅನುಮಾನ ಇತ್ತು. ಮತ್ತೆ ಪೊಲೀಸ್ನವರು ಎನ್ಕ್ವೈರಿ ಮಾಡುವಾಗ ಅವರು ಮೇಲೆ ನೋಡುವಾಗ ಖಾಲಿದ ಅಚ್ಚಿ ಏನು ಇರ್ಲಿಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಅವರು ಕೀಯನ್ನು ಹುಡುಕಿ ಮತ್ತೆ ಎದುರುಗಡೆ ಬಂದಿದ್ದಾರಾ ಅಂತ. ಕೀ ಸಿಕ್ಕಿತ್ತು ಅವರಿಗೆ? ಕೀ ಸಿಕ್ಕಿರ್ಬೇಕು, ಕೀ ಅಲ್ಲೇ ಇಡುವುದು. ತುಂಬಾ ಹುಡುಕಿ ಸಿಕ್ಕಿರ್ಬೇಕು ಅವರಿಗೆ. ಓಕೆ. ಸೊ
ನೀವು ಇಟ್ಟಿರುವ ಜಾಗದಲ್ಲೇ ಕೀ ಇತ್ತ ನೀವು ಬಂದ? ನಾನು ಬರುವಾಗ ಇಲ್ಲಿ ಹೇಗೆ ಡೋರು ಬಂದಿತ್ತ ಅದೇ ತರ ಅಲ್ಲಿ ಕೂಡ ಕೀ ಅದೇ ತರ ಇತ್ತು. ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟಿದ್ದೆ ಆ ತರನೇ ಉಂಟು. ಈಗ ಶನಿವಾರ ಆಗಿರುವಂತದ್ದು ಈ ಒಂದು ಪ್ರಕರಣ ಎಷ್ಟು ಹೊತ್ತಿಗೆ ಆಗಿತ್ತು ನಾನು ಆಗಿರ್ಬೋದು? ಒಂದು 9:45ಗೆ ಮನೆಯಿಂದ ಹೋಗಿದ್ದೇನೆ ಡ್ಯೂಟಿಗೆ. ಒಂದು ಗಂಟೆ ಒಳಗೆ ಆಗಿದೆ. 10 ಗಂಟೆಯಿಂದ 1 ಗಂಟೆ ಒಳಗೆ ಆಗಿದೆ. ಮತ್ತೆ ಮಧ್ಯಾಹ್ನ ನಂತರ ನನ್ನ ಮಾವ ಬರ್ತಾರಲ್ಲ, ಹಾಗೆ ಮಧ್ಯಾಹ್ನ 1 ಗಂಟೆಯಿಂದ ಒಳಗೆ ಆಗಿದೆ. ಈಗ ನಾವು ಒಳಗಡೆ ಹೋಗೋಣ. ಆಕ್ಚುಲಿ ಈಗ ಓಕೆ, ಇವತ್ತು ನಾವು ಬಂದಿರೋ ಸೋಮವಾರ, ಶನಿವಾರ ಆಗಿರುವಂತದ್ದು. ಆದ್ರೂ ಕೂಡ ಆ ಕಬೋರ್ಡ್ ಎಲ್ಲ ಮುರಿದಿರೋದೆಲ್ಲ ಹಾಗೆ ಇರುತ್ತೆ. ಒಮ್ಮೆ ನೋಡ್ಕೊಂಡು ಬರೋಣ. ಇದು ಬ್ಯಾಗ್ ಅನ್ನೆಲ್ಲ ಚಲ್ಲಪಿಲಿ ಮಾಡಿದ್ದಾರೆ. ಅದರಲ್ಲಿ ಕವರ್ ಎಲ್ಲ ಇತ್ತು, ಅದೆಲ್ಲ ಕೆಳಗೆ ಹಾಕಿದ್ದಾರೆ. ಮತ್ತೆ ಇದನ್ನೆಲ್ಲ ಮುರಿದಿದ್ದಾರೆ. ಇದ್ರೊಳಗೆ ಎಂತ ಇತ್ತು ಅದನ್ನೆಲ್ಲ ಕೆಳಗೆ ಹಾಕಿದ್ದಾರೆ. ಇದನ್ನೆಲ್ಲ ಬಟ್ಟೆಯನ್ನೆಲ್ಲ ಕೆಳಗೆ ಹಾಕಿದ್ದಾರೆ. ಮತ್ತೆ ಇಲ್ಲಿ ಬಾಕ್ಸ್ ಅನ್ನೆಲ್ಲ ಕೂಡ ಚೆಲ್ಲಪಿಲಿ ಮಾಡಿದ್ದಾರೆ. ಇಲ್ಲಿ ರ್ಯಾಕ್ ಅಲ್ಲಿ ಕೂಡ ಹುಡುಕಿದ್ದಾರೆ. ಮತ್ತೆ ಇದ್ರದ್ದು ನಾನು ಕೀ ಹಾಕಿ ಹೋಗಿದ್ದೆ. ಇದ್ರದ್ದು ಕೀ ನನ್ನ ಹತ್ರ ಇತ್ತು. ಅವರು ಹೊರಗಿಂದ ಕೀ ತಗೊಂಡು ಹೋಗಿದ್ದೆ. ಹೊರಗೆ ಇದ್ದ ಕತ್ತಿ ಮತ್ತೆ ಚಾಕುವನ್ನು ತಂದು ಇದನ್ನು ಓಪನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಬೆಂಡ್ ಆಗಿದೆ. ಆಗುದಿಲ್ಲ. ಇದು ಒಂದು ಡೋರು ಹಾಕಿ ಇತ್ತು, ಇದು ಒಂದು ಓಪನ್ ಇತ್ತು. ಅಂದ್ರೆ ಅದನ್ನೇ ನೀವು ಈ ಲಾಕ್ ಅನ್ನ ಎಳ್ದಿರ್ಬೋದು ಅಂತ ನೀವು ಎಳ್ದಿರ್ಬೇಕಂತ ನಾನು ಅನುಮಾನ. ಬೆಂಡ್ ಆಗಿದೆ. ಹೌದು, ಬೆಂಡ್ ಆಗಿದೆ. ನೋಡಿ, ಅಲ್ಲಿ ಮೇಲೆ ಕೂಡ ಬೆಂಡ್ ಆಗಿದೆ. ಹೌದು, ನೋಡ್ಬೋದು ಕರೆಕ್ಟ್ ಆಗಿ. ಇದು ಕೂಡ ಕಬೋರ್ಡ್ಗೆ ಪ್ರೆಷರ್ ಆಗಿ ಬಿದ್ದಿರೋ ಕಾರಣಕ್ಕೋಸ್ಕರ, ಅಂದ್ರೆ ಎಳ್ದಿರೋ ಕಾರಣಕ್ಕೋಸ್ಕರ ಇದು ಕೂಡ ಬೆಂಡ್ ಆಗಿದೆ. ಈ ಲಾಕ್ ಇಲ್ಲಿ ಸಿಕ್ಕಾಕೊಂಡು ಅದು ಬೆಂಡ್ ಆಗಿರುವಂತದ್ದು. ಆಮೇಲೆ ಚಿನ್ನ ಯಾವ್ದ್ರಲ್ಲಿತ್ತು? ಚಿನ್ನ ಇದೇ ತರ ಬಾಕ್ಸ್ ಇದ್ರೊಳಗಿತ್ತು. ಓಕೆ, ಅದು ಅದರ ಕೀ ಇಲ್ಲೇ ಇತ್ತು. ನಾನು ತಗೊಂಡು ಹೋಗುದಿಲ್ಲ. ಇಷ್ಟರವರೆಗೆ ನಮ್ಮ ಮನೆಯಲ್ಲಿ ಆಗ್ಲಿಲ್ಲಲ್ಲ, ಹಾಗೆ ನಾನು ತಗೊಂಡು ಹೋಗ್ಲಿಲ್ಲ. ಇದ್ರೊಳಗಿತ್ತು ಇದೇ ತರ ಬಾಕ್ಸ್ ಅಲ್ಲಿ. ಇದೇ ತರ ಬಾಕ್ಸ್ ಅಲ್ಲಿ ಒಳಗೆ ಎಲ್ಲ ಆಭರಣ ಈ ಬಾಕ್ಸ್ ಅಲ್ಲಿ ಇತ್ತು. ಓಕೆ. ಆಕ್ಚುಲಿ ಈಗ ನೋಡಿದ ಪ್ರಕಾರ ಈ ಒಂದು ಗುರಿಪಳ್ಳದಲ್ಲೇ ಸುಮಾರಷ್ಟು ಪ್ರಕರಣ ಆಗಿದೆ. ಒಂದು ದೇವಸ್ಥಾನ. ಹೌದೌದು, ದೇವಸ್ಥಾನದಲ್ಲಿ ಕೂಡ ಆಗಿದೆ. ಮತ್ತೆ ಕಲ್ಮಂಜದಲ್ಲಿ ಕೂಡ ಆಗಿದೆ. ನಮ್ಮ ಮನೆ ಹತ್ತಿರದಲ್ಲಿ ಕೂಡ ಇದೇ ತರ ಆಗಿದೆ. 3 ವರ್ಷ ಆಗಿದೆ. ಅಲ್ಲಿ ಹಂಚು ತೆಗೆದು ಒಳಗಡೆ ನುಗ್ಗಿದ್ದು ಕಳ್ಳರು. ವಾಪಸ್ ಹಂಚನ್ನು ಅದೇ ತರ ಇಟ್ಟಿದ್ದಾರೆ. ಅಲ್ಲಿ ಕೂಡ ಕಳ್ಳರು ಸಿಗ್ಲಿಲ್ಲ. ಈಗ ಆಕ್ಚುಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಿತ್ತು. ಅಂದ್ರೆ ಈಗ ಸುತ್ತಮುತ್ತ ಇಷ್ಟೆಲ್ಲ ಕಳ್ಳತನ ಆಗ್ತಾ ಇದೆ, ಎಲ್ಲಾದ್ರೂ ಒಂದು ಲಾಕ್ ಇಡುವಂತ ಕೆಲಸ ಮಾಡಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಇದೊಂದು ಉಳಿದವರಿಗೆ ಪಾಠ ಅಂತ ಹೇಳ್ಬೋದು. ಅದು ಬ್ಯಾಂಕ್ ಅಲ್ಲೇ ಇತ್ತು ಚಿನ್ನ ಆಲ್ರೆಡಿ. ನನ್ನ ಬ್ರದರ್ ಇದ್ದು ಮದುವೆಗೆ ತಂದದ್ದು, ನಾನು ನನ್ನ ತಾಯಿ ಮನೆಗೆ ತಂದದ್ದು. ಅದು ತಾಯಿ ಮನೆಯಲ್ಲಿ ಇತ್ತು. ನಾನು ಇಲ್ಲಿಗೆ ಮೊನ್ನೆ ಬಂದದ್ದಷ್ಟೇ. ಅದನ್ನು ಇಲ್ಲಿಗೆ ಬರುವಾಗ ತಂದದಷ್ಟೇ. ಈ ತರ ಬ್ಯಾಂಕ್ ಅಲ್ಲೇ ಇಡುದು ಜಾಸ್ತಿಯಾಗಿ. ಈಗ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ನಾವು ಯಾರು ಗೊತ್ತಿದ್ದವರೇ ಮಾಡಿರ್ಬೇಕು. ಇಲ್ಲದಿದ್ರೆ ಅವರ ಕೀ ಅಷ್ಟು ಸುಲಭದಲ್ಲಿ ಅವರಿಗೆ ಸಿಗ್ಲಿಕ್ಕಿಲ್ಲ. ಇಲ್ಲಿ ಹತ್ತಿರದಲ್ಲಿ ಆದ ಕಾರಣ ಅವರು ಗೊತ್ತಿದ್ದವರೇ ಮಾಡಿದ್ದು. ಸರಿ, ಈಗ ನೀವು ಹೇಳಿದ್ರೆ ಕತ್ತಿ ಮತ್ತೆ ಚಾಕುನ ಇದನ್ನು ಓಪನ್ ಮಾಡಿದ್ದು. ಕತ್ತಿ ಕೂಡ ಬೆಂಡ್ ಆಗಿದೆ, ಚಾಕು ಕೂಡ ಕಟ್ ಆಗಿದೆ. ಅದು ನಮ್ಗೆ ಅನುಮಾನ. ದಿನ ಬೆಳಗ್ಗೆ ತರಕಾರಿ ಕಟ್ ಮಾಡುವ ಚಾಕು. ಮತ್ತೆ ಮೇಲೆ ರ್ಯಾಕಲ್ಲೆಲ್ಲ ಚಾಕಿತ್ತು, ಅದನ್ನೆಲ್ಲ ಕೆಳಗೆ ಇಟ್ಟಿದ್ದಾರೆ. ಕತ್ರಿಯನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ. ಅಲ್ಲೇ ಇಟ್ಟಿದ್ದಾರೆ. ಮತ್ತೆ ಅಲ್ಲಿ ಸವಡಿದ್ದು ಸೆಲ್ಫ್ ಅಲ್ಲಿ ಮೈದನನ ಕೀ ಇತ್ತು. ಅದು ಇದ್ರದ ಕೀ ಅಂತ ಓಪನ್ ಮಾಡಿ ನೋಡಿದ್ದಾರೆ. ವಾಪಸ್ ತಗೊಂಡು ಹೋಗ್ಲಿಲ್ಲ, ಇಲ್ಲೇ ಇಟ್ಟಿದ್ದಾರೆ ಒಳಗಡೆ. ಇದ್ರದ್ದು ಇದ್ರೊಳಗಿದ್ದ ಕೀ ಅಲ್ಲಿ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ. ಈಗ ಇದೀಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಆವತ್ತು ಘಟನೆ ಆದ ಸಂದರ್ಭದಲ್ಲಿ ಪೊಲೀಸ್ನವರು ಬಂದ್ರೆ ಏನೆಲ್ಲ ಆಕ್ಚುಲಿ ಇನ್ವೆಸ್ಟಿಗೇಷನ್ ಹೇಗಾಯ್ತು? ಅವರು ಇದು ತನಿಖೆ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರು, ವಿಡಿಯೋ ಎಲ್ಲ ಮಾಡಿದ್ರು. ಮತ್ತೆ ಪೊಲೀಸ್ ನಾಯಿ ಕೂಡ ಬಂತು. ಮತ್ತೆ ನಾವು ಬೆರಳಚ್ಚು ತಜ್ಞರು ಕೂಡ ಬಂದಿದ್ದಾರೆ. ನಾವು ಬೆಳ್ತಂಗಡಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವ್ರು ಬಂದ ನೋಡಿದಾಗ ಏನ್ ಹೇಳಿದ್ರು? ಅವರು ಕಳ್ಳತನ ಆಗಿದ್ದು ಹೌದು, ಆದ್ರೆ ಅವರು ಯಾವ ಕಡೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ 2 ಕಡೆ ಡೋರು ಮುರಿದಿಲ್ಲ. ಮತ್ತೆ ಗೋಡೆಯನ್ನೆಲ್ಲ ಅಬ್ಸರ್ವ್ ಮಾಡಿದ್ರು. ಪೊಲೀಸ್ ಹೇಳುವುದು ಮೇಲೆ ಬಂದಿದ್ರೆ ಕಾಲಿದ್ದೇನಾದ್ರೂ ಹಚ್ಚಿರ್ಬೇಕಲ್ಲ ಅಂತ. ನಮ್ಗೆ ಕರೆಕ್ಟ್ ಅನುಮಾನ ಅಲ್ಲಿ ಕೀ ಸಿಕ್ಕಿದಲ್ಲ, ಅವರು ಈ ಕಡೆಗಿಂದ ಬಂದದ್ದು ಅಂತ, ನೇರವಾಗಿ ಬಂದದ್ದು. ಯಾರಿಲ್ಲಲ್ಲ ಮನೆಯಲ್ಲಿ, ಹಾಗೆ ಮಾಡಿದ್ದಾರೆ. ಪೊಲೀಸ್ನವರು ನಂಗೆ ನಿನ್ನೆ ಬಂದು ಜೋರ್ ಮಾಡಿದ್ರು. ಅಲ್ಲಿ ಕೂಡ ಡೋರ್ ಮುರಿಲಿಲ್ಲ, ಇಲ್ಲಿ ಕೂಡ ಡೋರ್ ಮುರಿಲಿಲ್ಲ, ಮತ್ತೆ ಹೇಗೆ ಬಂದದ್ದಂತ. ನಾನು ಹೇಳಿದೆ, ಅವರು ಕೀ ಇಲ್ಲೇ ಇತ್ತಲ್ಲ, ಕೀ ಹುಡುಕಿ ಅವರು ಅಲ್ಲಿ ಓಪನ್ ಮಾಡಿ
ಬಂದದ್ದು ಇಲ್ಲಿ ಡೋರ್ ಓಪನ್ ಮಾಡಿದ್ದಾರೆ ಮತ್ತೆ ವಾಪಸ್ ಅಲ್ಲಿಂದ ಬಂದ್ ಮಾಡಿ ಬಂದದ್ದು ಅಂತ ಹೇಳಿದೆ. ಸೊ ನಿಮ್ಗೆ ಜೋರು ನನ್ಗೆ ಜೋರು ಮಾಡಿದ್ರು ಅವರು ವಾಪಸ್. ಚಿನ್ನ ಕಳವಾಗಿದೆ ಹಾ, ಚಿನ್ನ ಕಳ ಸಾಕ್ಷಿ ಉಂಟಲ್ಲ, ಇಲ್ಲಿ ಕೂಡ ತೋರಿಸಿದೆ. ಮಾವನವರದ್ದು ಕೂಡ ಗಾಡೇಜ್ ಇದ್ದು ಓಪನ್ ಮಾಡಿದ್ದಾರೆ ಅಂತ ಅವರು ಹೇಳಿದ್ದು. ಇಲ್ಲಿ ಓಪನ್ ಆಗ್ಲಿಲ್ಲ, ಮತ್ತೆ ಇಲ್ಲಿ ಇದು ಮುರಿಬೇಕಿತ್ತಲ್ಲ ಅಂತ ಅವರು ಹೇಳುವುದು ಪೊಲೀಸ್ನವರು. ಅದಕ್ಕೆ ನಾನು ಇದನ್ನು ಓಪನ್ ಮಾಡಿ ತೋರಿಸಿದೆ. ನೋಡಿ ಇಲ್ಲಿ ಮುರಿದಿದೆ ಅಂತ ನೋಡಿ ತೋರಿಸಿದೆ. ಅಲ್ಲಿ ಬೆಂಡ್ ಆಗಿರೋದು ಮುರಿದಿರೋದು ಹಾಕಿ ಏನು ತಿರುಗಿಸಿದ್ದಾರೆ. ತೋರಿಸಿದ ಮೇಲೆ ಮತ್ತೆ ಮೇಲೆಲ್ಲ ಇದೆಲ್ಲ ಮೇಲೆಲ್ಲ ಬಾಕ್ಸ್ ಇತ್ತು, ಇದನ್ನೆಲ್ಲ ಹುಡುಕಿದ್ದಾರೆ. ಇಲ್ಲೆಲ್ಲ ಹುಡುಕಿದ್ದಾರೆ. ಅಲ್ಲ, ಇದು ಆಗತ್ತೆ ಇಟ್ಟದಷ್ಟೇ ಕೆಳಗೆ ಎಲ್ಲ ಹುಡುಕಿದ್ದಾರೆ. ಮತ್ತೆ ಅಲ್ಲಿ ಅಡುಗೆ ಕೋಣೆಯಲ್ಲಿ ಕೂಡ ಚಾಕೆಲ್ಲ ಇತ್ತು, ಅದನ್ನು ಮೇಲೆ ಇದ್ದ ಚಾಕನ್ನು ಕೆಳಗೆ ಇಟ್ಟಿದ್ದಾರೆ. ಡ್ರಮ್ಮವು ನಿಕ್ಲಿಗೆ ಎಂತ ಗೊತ್ತಂದ್ವಿ ಡ್ರಮ್ ಮಕ್ಳು ಯೂಸ್ ಮಾಡ್ತು ಪಂಡ ಚಯರ್ ಮುಲ್ಪ ಇಪ್ಪೇರಿಜಿ ಚಯರ್ ಕೂಡ ಮುಂಚೆನೆ ಇದ್ದೀರು ಡ್ರಮ್ ಅಲ್ಪ ಇಪ್ಪುಂಡು. ಡ್ರಮ್ ಮೂಲ್ ದೀತೇರು ಮಿತ್ತದ ಪಾಚಿ ಪುರ ನೆಟ್ಟುಂಡು. ಅಂಚ ಒಂದು ಡ್ರಮ್ದ ಮುಚ್ಚಲು ಉಳಾಯ್ಪೋದಿತ್ತು, ನಕ್ಕಿ ಅದಿತ್ತು ಆಕಲು ಮೋಸ್ಟ್ಲಿ ನೆಕ್ ಅಡ್ಡಗ ನೇಲರ ಪ್ರಯತ್ನ ಮಂತದನ ಆಪುಜಿ ಬಂಡದು ಸೀಟ್ ಇತ್ತು ಆಪುಜಿ ಬಂಡದು ಅಕ್ಲು ಕೀ ಹುಡುಕುದುನ ಎಂಕ್ಲಿಗೆ ಅನುಮಾನ. ಕೀ ಅಲ್ಪ ಕಂಡಿಡು ಅಂಚದ್ದು ಕಂಡಿಡು. ಎದುರು ದೀಪ ಪಂಡ ತೊಟ್ಟೆಡು ಕಡೆದು ಮುದ್ದೆ ಮಂತ ದೀಪ ನಿಂಕುಲು ಕಂಡಿಡು. ಈಗ ನೀವು ಈ ಡೋರ್ ಹೇಳ್ತೀರಿ, ಈ ಡೋರ್ ನೀವು ಅವ್ರು ಹೋಗ್ಬೇಕಾದ್ರೆ ಬಂದಿತ್ತ ಅಥವಾ ಓಪನ್ ಇತ್ತು? ನಾನು ಅತ್ತೆ ನೋಡುವಾಗ ಓಪನ್ ಇತ್ತು. ಅಂಚೆ ಈರು ಪೋನಾಗ ದಾಗ್ ಬಂದ್ ಮಂತಾನೆ ಪೂರ ಈರ ಬಂದ್ ಮಂತನೆ ಬಂದ್ ಮಂತ ಪೋಯಿನ ಪೂರ ಅವು ತೆಡ್ಡಿಲು ವೆಂಚಿ ಬರ್ಕೊಂಡು ಅನ್ನೋದು ಕೊಡ್ಗ್ಯಾಂಡ ಐತ ದೆತ್ತು ಹೋತು నేను. ఓకే ఈర్నల బంగారు కొండ ఎన్న పోతు ఏని అని కిక్కిలి వాడోతను కడి అవు కడ్డి తిత్తను నిచ్చవాడినావు అంతేను అల్ప ఇత్తను ఎన్ని కిక్కిలి వాడొంದು పోయೆ ಅಂತ ಪಾಡದು ಪೊಯಿಟಿ ಇಂದ ಒಂಜಿ ಬರಿ ಅಂದು ಈರೆಗೆ ಒಲ್ಪ ಡೌಟ್ ಉಂಡಿತ್ತು ಸುತ್ತಮುತ್ತ ಮಸ್ತ್ ಕಳತನ ಆತನ ಮುಲ್ಪ ಮೊನ್ನೆ ದೇವಸ್ಥಾನ ನೋಡಾಂಡು ದೇವಸ್ಥಾನ ಬುಕ್ಕೊಂಜಿ ಗಣಪತಿ ದೇವಸ್ಥಾನ ನೋಡಾಂಡು ಮುಲ್ಪೊಂಜಿ ಇಲ್ಲಡು ಪುರ ಆತಂದು ಒಂದು ಸರಣಿ ಅವೊಂದೇ ಉಂಡು ಕಂಟಿನ್ಯೂಸ್ ಉಂಡು. ಸೊ ಒಂಚೂರು ಜಾಗ್ರತೆ ಮನಪಡ್ತೀನಿ ಬಂದ ಅನ್ಸಂದ ಉಂಡು ಪನ್ನ ಈರನ ಶ್ರೀಧರ್ ನಾಯ್ಕ ಪಂಡ ಈರನ ಆಂಡ ಏರೇನಂದು ಪೂರ ಪನ್ನ ರಾಪಿಜಿ ಮೇಡಮ್ ದಾಯ ಬಂಡ ಏರ್ನ ಮಿಚ್ಚಲ ಎಂಕಡೆ ಮಾಂತರೆಡ್ಲ ಎಡ್ಡೆ ಇಪ್ಪುಂಡು ಆಂಡ ಅಕ್ಲೇನ ಪೂರ ಡೌಟ್ ಮಲ್ಪ ರಾಪಿಜಿ ಆ ದೇವರೇ ಅಕ್ಲೇನ ಸರಿ ಮಾಡ್ತದೆ. ದಾಯ ಬಂಡ ಕೈದು ಹತ್ತದು ಹೋಗ್ತದೆ ಚಿನ್ನ ಪೂರ పోతుండు ದುಡ್ಡು ಇತ್ತಂಡು ಒಂತ ಅವು ದಾಲ ಮುಟ್ಟಿ ರಿಜ್ಜಿ ಬೊಕ್ಕ ಬೆಲ್ಲಿಲ ಉಂಡು ಅವು ಕೊನತ್ತಿದ್ದಾರೆ. ಚಿನ್ನ ಮಾತ್ರ ಕೊನತ್ತನ ಅಕ್ಲೆ ಬೋಡೈನ ಚಿನ್ನನ ದಣ್ಣ ಅಂಚೆ ಚಿನ್ನನ ಮಾತ್ರ ಕೊನತ್ತನ ಅಂಚ ಯಾನ ಅಪ್ಪ ಆಡಪ್ಪ ಇಪ್ಪು ಬ್ಯಾಂಕ್ಲು ಅವ ತಂದೆ ಪೇಂಟೆ ಪೊಂಡಲ್ಲ ರಬಕ್ಕ ಟೈಮು ಚೇಂಜ್ ಮಾಡ್ತದೆ ಬರೋದು ಇಪ್ಪುವ ಆ ಟೈಮ್ಗೆ ಆತ ಟೈಮ್ ಚೇಂಜ್ ಮಾಡ್ತದೆ ಬರೋದು ಇಪ್ಪುವ ಆಂಡ ರೋಡ್ ಸೈಡ್ ಆತ ಅಂಚ ಅಂಚ ಒಂದು ತಾಯ್ತಂದು ಬಂಡ ಎನ್ನ ಸೊಸೆ ನೆಟ್ಟೆ ಫೋನಾಗ ಕೀ ಸೂತಿ ಫೋನ್ ಇದು ನನ್ನ ಸಾಧ್ಯ ಮೇಡಮ್ ಇಂಚಾರ ಪೊಲೀಸಾಕ್ಲು ನಾಡ್ದು ಬತ್ತುವ ನಿಕ್ಲೆ ಎಂಕ್ಲೆಗೆ ಬಂಡ ಧೈರ್ಯ ಕೊಡ್ಪೆ ರಾತೆ ಎಂಚಿನಂದು ಪೂರ ಪನ ರಾಪಿಜಿ ಆಕಲ್ನಲ್ಲ ಈಗ ಮಸ್ತ್ ಕೋಡು ಕಂಡದ ಪೋತು ಒಲ್ಪಲ ತಿಗದಿಜಿ ಚಿಚಿ ಅವು ಸತ್ಯ ದಾಯ ಬಂಡ ಮುಂದೆ ಬರಿತೆ ಇಲ್ಲ ಅಲ್ಲಿ ಒಂಜಿ 4 ವರ್ಷ ಅಂಡೆ ಅಕ್ನಲ್ಲಿ ಒಂಚ ಚಿನ್ನ ಪೋಂಡು ಪೊಲೀಸ್ ಅಕ್ಲು ಬರ್ತೇರು ಪೂರ ಆಂಡು ಸ್ಟೇಷನ್ ಪೋಯರು ಪೂರ ಎನ್ಕ್ವೈರಿ ಆಂಡು ಎಂಚಿನ ಆಂಡಲ ಅವು ನಿಜ ದೀರ್ ಪನ್ಲೆಕ್ಕ ದಾಯ್ತಂದು ಹಾಕಿಜ್ಜಿ ಇನಿ ಮುಟ್ಟ ಬೊಕ್ಕ ದೇವಸ್ಥಾನದ ಕಲಾವಾಂಡು ಗಣಪತಿ ದೇವಸ್ಥಾನದ ಕಲಾವಾಂಡು ಸಿಸಿ ಕ್ಯಾಮರಾ ಇತ್ತಂಡು ಇತ್ತು ಲೆಕ್ಕನೆ ಅಂಚ ಪುರ ಆಂಡು ಆಂಡ ದಾಲ ಒಂದು ಮಲ್ತಿಗೇರು ಇನಿ ಮುಟ್ಟ ಆ ಒಂದು ನಂಬಿಕೆ ಉಂಡು ಎಂಕ್ಲೆ ಜಯ ನಮಿತ್ ಭರವಸೆ ಉಂಡು ಸತ್ಯ ಉಂಡು ಅಕ್ಕಳು ಶಿವನ್ವೇರು ಚಿಕ್ಕು ಆಂದು ಅನ್ಪುಣ ಒಂಜಿ ಭರವಸೆ. ಪೊಲೀಸ್ ನಕ್ಲಿ ಒಂಜಿ ಹುಡುಕುದು ಕೊರುವೆರು ಅಂತ ನಂಬಿಕೆ ಎಂಕ್ಲೆ ಉಂಡು. ಪಂಡ ಎನ್ನ ಮಿಗ್ಗೆ ನಕ್ಲಿ ಮಸ್ತ್ ಕಷ್ಟ ಬರ್ತದೆ ಇಂಕ ತೆತ್ತು ಕೊಡ್ತಾನ ಬಂಗಾರವು ಅಂದ ತಿಕ್ಕುಡು ಬಂದ ಇಂಕ ಮಸ್ತ್ ಆಸೆ ಉಂಡು ಮಸ್ತ್ ಭಂಗ ಬರ್ತದೆ. ಈ ಮನೆಯವರೆಲ್ಲ ಮಾತಾಡಿದ್ರು ಏನೆಲ್ಲ ಆಯ್ತು ಏನೆಲ್ಲ ಕಳವಾಯ್ತು ಆಮೇಲೆ ಹೇಗೆಲ್ಲ ಕಳ್ಳರು ಬಂದಿರ್ಬೋದು ಎಲ್ಲ ತೋರಿಸಿದ್ರು. ಈಗ ಸ್ಥಳೀಯರಿದ್ದಾರೆ ಸರ್, ನಿಮ್ಮ ಹೆಸರು? ಸಂತೋಷ್
ಅತ್ತಾಜಿ ಅವರು ಈಗ ನಾವು ಹೇಳಿದ್ವಿ ಪ್ರಾರಂಭದಲ್ಲೇ ಸುಮಾರಷ್ಟು ಕಳ್ಳತನ ಈಗ ಆಗ್ತಾ ಇದೆ. ಮೊನ್ನೆಷ್ಟು ಬೆಳ್ತಂಗಡಿಯಲ್ಲಿ ಸರಣಿ ಕಳ್ಳತನ ಆಯ್ತು, ಅದು ಓಕೆ ಸಿಕ್ಕಿಬಿದ್ರು. ಇದೀಗ ಅದಕ್ಕೆ ಮುಂಚಿತವಾಗಿ ಕೂಡ ಉಜಿರೆಯಲ್ಲಿ ಕೂಡ ನಾನಾ ಕಳ್ಳತನ ಆಗಿದೆ. ಇತ್ತೀಚೆಗೆ ಅಷ್ಟೇ ನಡ್ವಲ್ ದೇವಸ್ಥಾನ, ಗಣಪತಿ ದೇವಸ್ಥಾನ, ಆಮೇಲೆ ಇಲ್ಲಿ ಮನೆಯ ಹತ್ರ ಕೂಡ ಆಗಿರುವಂತದ್ದು. ಸೊ ಎಲ್ಲೂ ಕೂಡ ಸೊಲ್ಯೂಷನ್ ಸಿಕ್ಕಿಲ್ಲ. ಹೌದು. ನೋಡ್ಬೇಕಾದ್ರೆ ಹ್ಮ್. ಉಜಿರೆಯಲ್ಲಿ ಹ್ಮ್. ಜನೌಷಧಿ ಕೇಂದ್ರಕ್ಕೆ ಹ್ಮ್. ಕಳ್ಳತನ ಆಗಿದೆ. ಆದ್ರೆ ಅದನ್ನೇ ಹಿಡಿಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಥವಾ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಂತೇಳಿ. ಹಾಗೆ ಮೊನ್ನೆ ಈ ಮನೆಗೆ ಬಂದು ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರಂತೆ, ನಮಗೆ ಡೌಟು ಕಳ್ಳತನ ಆಗಿದೆ ಡೌಟು ಅಂತೇಳಿ. ಅಷ್ಟೆಲ್ಲ ಗೋಡ್ರೇಜನ್ನು ಎಲ್ಲ ತೆಗೆದು ಮೇಲ್ಕೆಳಗೆ ಮಾಡಿದ್ದಾರೆ ಅಥವಾ ಅವ್ರ ಹತ್ರನೇ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಿದ್ದಾರೆ? ಅಥವಾ ಕಳ್ಳರನ್ನು ಹಿಡಿಯುವುದು ಬಿಟ್ಟು ಮನೆಯವ್ರ ಹತ್ರ ಒತ್ತಡ ಹಾಕ್ತಾರೆ, ನೀವು ಕಳ್ಳತನ ಆಗ್ಲಿಲ್ಲ ಅಂತೇಳಿ. ಹಾಗೆ ಅಂತೇಳಿ ನೋಡ್ಬೇಕಾದ್ರೆ ಈ ಪೊಲೀಸ್ ಇಲಾಖೆಯು ಸಾಮೀಲಾಗಿದೆ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಕಳ್ಳತನ ಆಗಿದೆ. 4 ವರ್ಷದ ಮುಂಚೆ ಯೋಗೀಶ್ ಅವ್ರ ಮನೆಯಲ್ಲಿ ಕಳ್ಳತನ ಆಗಿದೆ, ಆದ್ರೂ ಹಿಡಿಲಿಲ್ಲ. ಹಾಗೆ ಇವರು ST ಮರಾಠಿ ಜನಾಂಗ ಅಂತೇಳಿ ಇವರು ಒಂದ್ ಸ್ವಲ್ಪ ತಾರತಮ್ಯ ಮಾಡ್ತಾರ, ಇವರು ಪರಿಶಿಷ್ಟ ಪಂಗಡದವರು ಅಥವಾ ದಲಿತರಂತೇಳಿ ಇವರನ್ನು ಕೇರ್ಲೆಸ್ ಮಾಡ್ತಿದ್ದಾರಾ ಅಂತೇಳಿ ಇಲಾಖೆ ಕಾಣ್ತಾ ಉಂಟು. ಹಾಗಾಗಿ ಒಂದು ವೇಳೆ ಈ ಕಳ್ಳತನ ಹಿಡಿಯದಿದ್ರೆ ನಮಗೆ ಏನ್ ಮಾಡ್ಬೇಕಂತೇಳಿ ನಮಿಗೂ ಗೊತ್ತುಂಟು. ಇವ್ರ ಕೈಯಿಂದ ಆಗದಿದ್ರೆ ನಾವು ಸಾರ್ವಜನಿಕವಾಗಿ ಅವರನ್ನು ಯಾರು ಕಳ್ಳತನ ಮಾಡಿದ್ದಾರೆ ಅವರನ್ನು ಹಿಡಿದು ತಗೊಂಡು ಬರ್ಲಿಕ್ಕೆ ನಮಗೆ ಗೊತ್ತುಂಟು. ಹಾಗೆ ಪೊಲೀಸ್ ಇಲಾಖೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಅಂತ ಹೇಳಿದ್ರೆ, ನೀವು ಬಂದದ್ದು ಒಳ್ಳೇದಾಯ್ತು ಅಥವಾ ತನಿಖೆ ಮಾಡಿದ್ದು ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನು ಗೌರವಿಸಬೇಕು, ಸಾರ್ವಜನಿಕರು ಎಲ್ಲರೂ ಗೌರವಿಸ್ತಾರೆ. ಹಾಗೆ ಈ ಮನೆಗೆ ಬಂದು ಇವ್ರ ಮೇಲೇನೆ ಒತ್ತಡ ಆಗ್ತಿದ್ರ ಅಂತ ಹೇಳಿ ನೀವು ನಿಮ್ಮನ್ನು ಕರೆಸಿ ಏನ್ ಪ್ರಯೋಜನ? ನಮ್ಮ ಈ ಮನೆಗೆ ನಮಗೆ ಮಾಡ್ಬೋದಿತ್ತಲ್ಲ, ನಾವೇ ಒಂದು 10-20 ಜನ ಯುವಕರು ಸೇರಿ ಯಾರು ಕಳ್ಳತನ ಮಾಡಿದೆ ಅಂತೇಳಿ ನಾವೇ ಎನ್ಕ್ವೈರಿ ಮಾಡ್ಬೋದಿತ್ತಲ್ಲ. ಮತ್ತೆ ಎಂತಕ್ಕೆ ನಿಮಗೆ ಪೊಲೀಸ್ ಇಲಾಖೆ ಅಂತೇಳಿ ಆ ಬ್ಯಾಜ್ ಕೊಟ್ಟದೆ ಎಂತಕ್ಕೆ? ಅಥವಾ ಹಿರಿಯ ಪೊಲೀಸ್ ಅಧಿಕಾರಿ ಬಂದಿದ್ದರಂತೆ ASP ಅವರು, ಅವರೇ ಕೇಳ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕ ಮನೆಯಲ್ಲಿ ಕಳ್ಳತನ ಆದ ನಂತರ ಅವರು ಪಾಪ ಏನ್ ಮಾಡುದು? ಬೇರೆ ಏನು ಪರಿಸ್ಥಿತಿ ಇಲ್ಲ. ಈಗ ನೋಡ್ಬೇಕಾದ್ರೆ ಇವರು ತುಂಬಾ ದೇವಸ್ಥಾನಕ್ಕೆ ಹರಕೆ ಹೇಳಿದ್ದಾರೆ. ಹರಕೆ ಹೇಳೋದು ಸಣ್ಣ ವಿಚಾರ, ಅಂದ್ರೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ಇವತ್ತಲ್ಲ ನಾಳೆ ಕೊಡುವನು ಅಂತೇಳಿ. ಹಾಗೆ ಇಲಾಖೆಯವರು ಏನಂತ ಹೇಳಿದ್ರೆ ಕೀಳು ಮಟ್ಟದಲ್ಲಿ ನೋಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ST ಜನಾಂಗದವರಿಗೆ ತೊಂದರೆ ಆಗಿದೆ ಅಥವಾ ಯಾರಿಗೂ ತೊಂದರೆ ಆಗಿರ್ಬೋದು. ಈಗ ಉಜಿರೆಯಲ್ಲಿ ಶರಣ ಕಳ್ಳತನ ಆಗ್ತಾ ಉಂಟು. ಇಷ್ಟರವರೆಗೆ ಒಬ್ಬ ಆರೋಪಿಯನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದ್ರ ಒಟ್ಟಿಗೆ ಇವರು ಸಾಮೀಲಾಗಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಕೇಳಿದ್ರಲ್ಲ, ಪ್ರತಿಯೊಬ್ಬರು ಹೇಳೋದು ಇಷ್ಟೇನೆ. ಇಷ್ಟೆಲ್ಲ ಒಂದು ಕಳ್ಳತನ ಆಗ್ತಾ ಇದೆ, ಆದ್ರೆ ಯಾವುದು ಕೂಡ ಅದಕ್ಕೆ ಒಂದು ಅಂತ್ಯ ಸಿಗ್ತಾ ಇಲ್ಲ. ಯಾರು ಕಳ್ಳರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಈಗ ಒಂದು ಕಳ್ಳತನ ಆಗಿದೆ. ಆದಷ್ಟು ಬೇಗ ಒಂದು ಕ್ಷಿಪ್ರಗತಿಯ ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು, ಆ ಕಳ್ಳರು ಸಿಗಬೇಕು ಅನ್ನೋದು ಇಲ್ಲಿಯ ಆಶಯ. ನಿಶಾಲ್ ಬಂಗೇರ್ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.